ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ, ದಟ್ ಈಸ್ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ. ನಮ್ಮ ಟಿವಿ, ಅದರ ಜೊತೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಮತ್ತು ಲಲಿತಾ ಜ್ಯುವೆಲ್ಲರ್ಸ್, ಅದರ ಜೊತೆಗೆ ಕಾಮತ್ ಟೀ. ಎಸ್ ವೀಕ್ಷಕರೇ, ಅಡುಗೆ ಮನೆಯಲ್ಲಿ ಅಡುಗೆ ಒಂದು ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರ ಘಮ ಘಮ ಬರುವಂತಹ ಆ ಸುವಾಸನೆ ಗೊತ್ತಾಗುತ್ತೆ ಆ ಅಡುಗೆ ಎಷ್ಟು ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳಿ. ಆ್ಯಂಡ್ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಬೆಸ್ಟ್ ಆ್ಯಂಡ್ ಟೇಸ್ಟಿ ಫುಡ್ ರೆಡಿ ಆಗುತ್ತೆ. ಆ್ಯಂಡ್ ಇವತ್ತು ಟೇಸ್ಟಿ ರೆಸಿಪಿ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಗೆಸ್ಟ್ ಆಗಿ ಶ್ರೀಮತಿ ಮಮತಾ ಶೆಣೈ ಅವರಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಆರಾಮ. ಬಹಳ ದಿವಸ ಆಯ್ತು ಕಿಚನಿಗೆ ಮತ್ತೊಮ್ಮೆ ನೀವು ಬಂದು. ಸೊ ಆರೋಗ್ಯ ಇದ್ದೀರಾ? ಆರೋಗ್ಯ. ಓಕೆ. ಸೊ ನಮ್ಮ ಅಡುಗೆ ಮನೆಗೆ ಬಂದಾಗ ಏನಾದ್ರೂ ಸ್ಪೆಷಲ್ ಇರುತ್ತೆ. ನಿಮ್ಮ ಅಡುಗೆಯ ಒಂದು ವಿಧಾನಗಳೇ ಬೇರೆ, ನೀವು ಮಾಡುವಂತ ಅಡುಗೆಯಲ್ಲೇ ಒಂದು ಸ್ವಲ್ಪ ಸ್ಪಾರ್ಕ್ ಅಂತ ಇರುತ್ತೆ. ಸೊ ಇವತ್ತೇನು ಸ್ಪಾರ್ಕ್ಲಿಂಗ್ ಅಡುಗೆ ಏನು? ಇವತ್ತು ಟಿಂಡಾ ಟೊಮೆಟೊ ಮಸಾಲ ಅಂತ, ಇದು ನಾರ್ತ್ ಇಂಡಿಯನ್ಸ್ ಮಾಡ್ತಾರೆ. ಟಿಂಡಾ ಅಂದ್ರೆ ನಾವೀಗ ಸೋರೆಕಾಯಿ ತಿಂತೇವಲ್ವ ಇಲ್ಲಿ, ಹಾಗೇನೆ ಅಲ್ಲಿ ಸಣ್ಣ ಸಣ್ಣ ಸೈಜ್ ಅಲ್ಲಿ ಬರುತ್ತೆ ಸೋರೆಕಾಯಿ. ಸಣ್ಣ ಟಿಂಡಾ ಅಂತ ಹೇಳ್ತಾರೆ. ಅದ್ರದ್ದು ಮಸಾಲ ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲ ಒಳ್ಳೆ. ಸೊ ಇದು ಇಟ್ಸ್ ನಾರ್ತ್ ಇಂಡಿಯನ್ಸ್. ಹೌದು. ಓಕೆ. ಇನ್ನೊಂದು ರೆಸಿಪಿ ದಬೇಲಿ ಅಂತ, ಅದು ಗುಜರಾತಿ ಸ್ಟ್ರೀಟ್ ಫುಡ್. ಈ ಚಾಟ್ ತರ, ಈ ವಡಪಾವ್ ಎಲ್ಲ ಇರುತ್ತಲ್ವಾ, ಅದೇ ತರ ಪಾವ್ ಒಳಗೆ ಸ್ಟಫ್ ಮಾಡಿ ದಬೇಲಿ. ಹಾಗೆ ಅದಕ್ಕೆ ಅದು ಹೆಸರು ಬಂದಿರೋದು. ದಬೇಲಿ ಅಂದ್ರೆ ಒತ್ತುದು. ಹೌದು. ಸೂಪರ್. ಎರಡು ಕೇಳಲಿಕ್ಕೇನೆ ಮುದವಾಗಿದೆ. ರುಚಿ ಹೇಗ್ ಬರುತ್ತೆ ಅಂತ ಹೋಗುವ ಅಡಿಗೆ ಮನೆಗೆ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ನಾವು ಏನ್ ರೆಸಿಪಿ ಮಾಡ್ಕೊಳ್ಳೋದಾದ್ರೆ ಫಸ್ಟ್ ಟಿಂಡಾ ಮಸಾಲ ಮಾಡುವ. ಟಿಂಡಾ ಅಂದ್ರೆ ನೋಡಿ ಈ ತರ ಹೀಗಿರುತ್ತೆ. ನಾನು ಸಿಪ್ಪೆ ತೆಗ್ದಾಯ್ತು ನಿಮಗೆ ತೋರಿಸೋಸ್ಕರ. ನಾನು ಇದು ಇಲ್ಲಿ ನಮ್ಗೆ ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ ಅಲ್ವಾ? ಓಕೆ. ಇಲ್ಲಿ ಜಾಸ್ತಿಯಾಗಿ ಪದಾರ್ಥ ಮಾಡ್ತಾರೆ, ಪಾಯಸ ಮಾಡ್ತಾರೆ, ಮತ್ತೆ ತುಂಬಾ ಈ ಬೇಸಿಗೆ ಟೈಮ್ ಅಲ್ಲಿ ತುಂಬಾ ತಂಪು ಅಲ್ವಾ? ಓಕೆ. ಇದು ನಿಮ್ಗೆ ನಾರ್ತ್ ಅಲ್ಲಿ ಈ ಸೈಜ್ ಅಲ್ಲಿ ಇದು ನಾನು ಕಟ್ ಮಾಡ್ಕೊಂಡು ಬಂದಿದ್ದೇನೆ ಆಲ್ರೆಡಿ. ಎಲ್ಲ ಸಿಪ್ಪೆ ತೆಗಿಬೇಕಾಗುತ್ತೆ. ಸಿಪ್ಪೆ ತೆಗೆದು ಕಟ್ ಮಾಡ್ಬೇಕು. ಈಗ ಫಸ್ಟ್ ಗೆ ನಾವು ಒಗ್ಗರಣೆ ಹಾಕುವ. ಓಕೆ. ಎಣ್ಣೆ ಹಾಕುವ. ಎಣ್ಣೆ ಬೇಕಲ್ಲ? ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಾರ್ತ್ ಅಲ್ಲಿ, ಸೌತ್ ಅಲ್ಲಿ ಎಲ್ಲ ಕಡೆ ಇದೆ, ಫೇಮಸ್. ಸಾಕಾ? ಓಕೆ. ಸೊ ಇದು ನಾರ್ತ್ ಅಲ್ಲಿ ಈ ಒಂದು ಪರ್ಟಿಕ್ಯುಲರ್ ವೆಜಿಟೇಬಲ್ ತುಂಬಾ ಅಲ್ಲಿ ಜಾಸ್ತಿ ಸಿಗುತ್ತೆ. ಮತ್ತೆ ಇದು ಹೆಲ್ತ್ ಗೆ ತುಂಬಾ ಒಳ್ಳೇದು ಹೇಳ್ತಾರೆ. ಇದು ಕೊಲೆಸ್ಟ್ರಾಲ್ ಇಲ್ಲ. ಓಕೆ. ಮತ್ತೆ ಇದರಲ್ಲಿ ಫಾಸ್ಫರಸ್ ಎಲ್ಲ ಜಾಸ್ತಿ ಇದೆ. ಈಗ ಸ್ವಲ್ಪ ಜೀರಿಗೆ ಹಾಕ್ತೇನೆ ನಾನು, ಒಂದು 1/2 ಟೀ ಸ್ಪೂನ್. ಮತ್ತೆ ಹಿಂಗು ಹಾಕಬೇಕು, ಒಂದು 1/2 ಟೀ ಸ್ಪೂನ್ ಹಿಂಗು. ಮತ್ತೆ ನನಗೆ ಇದು ಅರಿಶಿನ ಕೊಡಿ. ಅರಿಶಿನ ಹುಡಿಯಾ? ಓಕೆ. ಇದು ಅರುಣಾದವರ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರಿಶಿನ ಹುಡಿ. ಹಾಕಿ 1/2 ಟೀ ಸ್ಪೂನ್. ಹೌದು. ಸಾಕಾ? ಸಾಕು. ಓಕೆ. ಜೀರಿಗೆ ಸಿಡಿಬೇಕು. ಸಿಡಿದ ಮೇಲೆ ಇದನ್ನು ಹಾಕಿ ಸ್ವಲ್ಪ ಬೇಯಿಸಬೇಕು. ಇದು ಬೇಯ್ತಾ ಇರುವಾಗ ನಾವು ಅಲ್ಲಿ ಮಸಾಲೆ ರುಬ್ಬುವ, ಟೊಮೆಟೊ ಪ್ಯೂರಿ ಆಗಬೇಕು. ಓಕೆ. ಸರಿ. ಸೊ ಜಾಸ್ತಿಯಾಗಿ ಈ ಒಂದು ವೆಜಿಟೇಬಲ್ ಏನಿದೆ, ಸೊ ಅದು ಒಂದು ಕಡೆಯಲ್ಲಿ ತಂಪಾದ್ರೆ ಇನ್ನೊಂದು ಕಡೆಯಲ್ಲಿ ನನ್ಗೆ ನೆನಪಿದೆ
ನಾನು ಸಣ್ಣ ಇರುವಾಗ ಒಮ್ಮೆ ಏನು ಹೇಳ್ತಾರೆ, ಈ ಮೈಯಲ್ಲಿ ಬೀಳುವುದೆಲ್ಲ ಹೇಳ್ತಾರೆ, ಆ ಟೈಮಲ್ಲಿ ಅದು ಹಸಿ ತಿನ್ಲಿಕ್ಕೆ ಕೊಡ್ತಾರೆ ಅಲ್ವಾ? ಸೊ ಅದು ಅದರ ನಂತರ ನಂಗೆ ಆ ಒಂದು ವೆಜಿಟೇಬಲ್ ಅಂತ ಹೇಳಿದ್ರೆ ತುಂಬಾ ಹೇಟ್, ಹಸಿ ತಿಂದು. ಸೊ ಇದ್ರ ಬಿಹೈಂಡ್ ಇನ್ನೊಂದು ಸ್ಟೋರಿ ಇದೆ, ಏನ್ ಗೊತ್ತಾ? ಸೊ ನನ್ಗೆ ಅದರ ನಂತರ ಇದು ತುಂಬಾ ಹೇಟ್, ಅಂದ್ರೆ ನಾನು ತಿನ್ನುವುದೇ ಇಲ್ಲ, ಯಾಕಂದ್ರೆ ಹಸಿ ತಿಂದು 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 ಇಷ್ಟು ಹೇಟ್ನೆಸ್ ಬಂದಿತ್ತು ಆ ವೆಜಿಟೇಬಲ್ ಮೇಲೆ. ಸೊ ನಂದು ಆಂಟಿ ತುಂಬಾ ಜೋರು, ಓಕೆ. ಸೊ ಅವರು ಇದು ವೆಜಿಟೇಬಲ್ ಒಂದ್ಸಲ ನಮ್ಗೆ ಪದಾರ್ಥ ಮಾಡಿ ಕೊಟ್ರು. ಸೊ ಹೇಗೂ ಹೇಟ್, ಪದಾರ್ಥನೂ ಇಷ್ಟ ಇಲ್ಲ. ಸೊ ನಾನು ಕೊಂಡೋಗಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ತೆಂಗಿನಕಾಯಿಯ ತೆಂಗಿನ ಬುಡಕ್ಕೆ ಹಾಕಿಬಿಟ್ಟೆ. ಸೊ ಅದು ನನ್ನ ಆಂಟಿ ಜೋರಲ್ವಾ. ಸೊ ಏನ್ ಮಾಡಿದ್ರು ನನ್ಗೆ ಅಂತ ಹೇಳಿದ್ರೆ, ಎಲ್ಲ ಹೆಕ್ಕಿಸಿದ್ರು, ಚಂದ ವಾಶ್ ಬೇಸನ್ ಅಲ್ಲಿ ತೊಳೆಸಿದ್ರು, ಅದಂತ ತಿನ್ನಿಸಿದ್ರು. ಅದ ನಂತರ ಅದ್ರ ನಂತರ ಇನ್ನೂ ಹೇಟ್ ನಂಗೆ, ಅದು ಈಗಲೂ ನೆನಪಿದೆ. ಅವ್ರು ಸಿಕ್ಕಿದಾಗ ಈಗಲೂ ಹೇಳ್ತಾರೆ, ಅದು ನೀವು ಆ ದಿವಸ ನನ್ಗೆ ತೆಂಗಿನ ಬುಡಕ್ಕೆ ಬಿಸಾಡಿದ್ದನ್ನು ಹೆಕ್ಕಿಸಿ ತೊಳೆಸಿ ತಿನ್ನಿಸಿದ್ದೀರಾ. ಇನ್ನು ಬಿಸಾಡುದಿಲ್ಲ, ಆದ್ರೂ ನೋಡೋಕ್ ಒಂಥರ ಹೇಟ್ ಆಗ್ತಾ ಇದೆ. ಬಟ್ ನೀವು ಅದು ತರ ಇಲ್ಲ, ಒಂದು 2 ನಿಮಿಷ ಹುರ್ಕೊಂಡು ಒಂದು 1/4 ಕಪ್ ನೀರು ಹಾಕು. ಓಕೆ. ಸೊ ನಾವು ಹಾಗಾದ್ರೆ ಅದು ಪ್ಯೂರಿ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ. ಇದಕ್ಕೆ ಒಂದು 1/4 ಕಪ್ ನೀರು ಹಾಕಿ. ನೀರು ಹಾಕೋದಾ? ಹೌದು. ಹಾಕ್ಲಿಯಾ? ಹಾಕಿ. ಸಾಕಾ? ಸಾಕು. ಮುಚ್ಚಳ ಮುಚ್ಚಿ. ಸೊ ಬೇಯಿಲಿ ಹಾಗಾದ್ರೆ ಅಲ್ವಾ? ನಾವಿದನ್ನು ರುಬ್ಬುವ. ಓಕೆ. ಸೊ ಸೈಡ್ ಬೈ ಸೈಡ್ ಇನ್ನೊಂದು ರೆಡಿ ಆಗುತ್ತೆ. ಹೌದು. ಸೊ ಎಷ್ಟು ಟೊಮ್ಯಾಟೊ ಬೇಕು? 2 ಟೊಮೆಟೊ. 2 ಟೊಮೆಟೊ. ಓಕೆ. 2 ಟೊಮೆಟೊ, ಒಂದು ಗ್ರೀನ್ ಚಿಲ್ಲಿ. ಓಕೆ. ಮತ್ತೆ ಒಂದು ಶುಂಠಿ ತುಂಡು. ಇಷ್ಟನ್ನು ರುಬ್ಬೇಕು ಈಗ. ಇಷ್ಟೇ? ನೀರು ಹಾಕೋದಿದೆ? ನೀರು ಬೇಡ, ಟೊಮೆಟೊ ನೀರಿದೆ. ಓಕೆ. ಓಕೆ, ನೋಡಿ ಸಾಕು. ಸಾಕಾಗುತ್ತಲ್ಲ? ಕರೆಕ್ಟ್ ಆಗಿದೆಲ್ಲ? ಸರಿಯಾಗಿದೆ. ಓಕೆ, ಇದು ನೋಡೋಣ. ನೋಡಿ, ಇದು ಈಗ ನಾವು ಆಚೆ ಇಟ್ಟು ಇಲ್ಲಿ ಮಸಾಲೆ ಫ್ರೈ ಮಾಡುವ. ಓಕೆ, ಇದು ಈ ಕಡೆ ಶಿಫ್ಟ್ ಮಾಡೋಲ್ಲ ಅಂದ್ರೆ ಸಿಮ್ಮಲ್ಲಿ ಇಡುವ. ಓಕೆ. ಎಸ್. ಈಗ ಇದಕ್ಕೆ ಎಣ್ಣೆ ಹಾಕ್ಲಿಯಾ? ಸೊ ಇದು ವಿಟಮಿನ್ A, D, E ಇರುವಂತಹ ಎಣ್ಣೆ. ಸಾಕಾ? ಸಾಕು ಸಾಕು. ಆಗ ಸ್ವಲ್ಪ ಹಾಕಿದ್ದೇನೆ ಜೀರಿಗೆ, ಈಗ ಸ್ವಲ್ಪ ಹಾಕ್ತಾ ಇದ್ದೇನೆ. ಓಕೆ. ಇದಕ್ಕೆ ಸ್ವಲ್ಪ ಸೋಂಪು ಹಾಕ್ತೇನೆ, ಕಾಲು ಚಮಚದಷ್ಟು. ಓಕೆ. ಮತ್ತೆ ಪುನಃ ಅರಿಶಿನ ಹಾಕಬೇಕು. ಅರಿಶಿನ ಬೇಕಾ? ಸೊ ಇದು 40 ವರ್ಷದ ಒಂದು ಹಿಸ್ಟ್ರಿ ಇರುವಂತಹ ಮಸಾಲ, ಅರುಣಾದವರ ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್. ಸಾಕಾ? ಸಾಕು ಸಾಕು. ನಾನು ಸ್ವಲ್ಪ ಹಿಂಗೆ ಹಾಕ್ತೇನೆ. ಇದಕ್ಕೂ ಹಾಕಬೇಕು. ಹೌದು, ಅದಕ್ಕೆ ಸ್ವಲ್ಪ ಹಾಕಿದ್ದು. ಸೊ ಇದು ಸ್ವಲ್ಪ ಸಿಡಿಬೇಕಾಗತ್ತಾ? ಹೌದು. ಓಕೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕಿ. ಹಾಕ್ಲಿಯಾ? ಹಾಕಿ ಹಾಕಿ. ಸೊ ಇದು ಅರುಣಾದವರ ಕೊತ್ತಂಬರಿ ಹುಡಿ. ಹೌದು. ಸಾಕಾ? ಸ್ವಲ್ಪ ಜಾಸ್ತಿ ಹಾಕಿ, ಒಂದು 2 ಟೀ ಸ್ಪೂನ್ ಅಷ್ಟು. ಓಕೆ. ಇದಕ್ಕೆ ಇದು ಸ್ವಲ್ಪ ಹುಡಿ ಜಾಸ್ತಿಯಾ? ಸಾಕು ಸಾಕು. ಸಾಕಲ್ಲ? ಸಾಕು. ಓಕೆ. ಇನ್ನು ಈ ರುಬ್ಬಿದ್ದು ಇದಕ್ಕೆ ಹಾಕಬೇಕು. ಓಕೆ. ಟೊಮ್ಯಾಟೊ. ಹೌದು, ಪ್ಯೂರಿ. ಟೊಮ್ಯಾಟೊ, ಓಕೆ, ಹಸಿಮೆಣಸು, ಶುಂಠಿ. ಓಕೆ. ಸೊ ಇದೇ ಮಸಾಲವನ್ನು ಬೇರೆ ವೆಜಿಟೇಬಲ್ ಆಗುತ್ತಾ? ಹಾಕ್ಬೋದು. ಓಕೆ. ಇದಕ್ಕೆ ಒಂದು 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕಿ. ಚಿಲ್ಲಿ ಪೌಡರ್ ಹಾಕ್ತಾ? ಹೌದು. ಸೊ ಇದು ಅರುಣಾದವರ ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಮೆಣಸಿನ ಹುಡಿ. ಹಾಕ್ಲಿಯಾ? ಹಾಕಿ ಹಾಕಿ ಸ್ವಲ್ಪ. ಸಾಕು. ಸೊ ಮಸಾಲ ಸಪರೇಟ್ ಮಾಡ್ಕೊಳ್ಳೋದು, ಇದು ಸಪರೇಟ್ ಬಾಯ್ಲ್ ಮಾಡ್ಕೊಳ್ಳೋದು, ಮತ್ತೆ ಆ ಮಸಾಲವನ್ನು ಅದಕ್ಕೆ ಮಿಕ್ಸ್ ಮಾಡೋದು. ಓಕೆ. ಸ್ವಲ್ಪ ಅದು ಮುಚ್ಚಳತೆ ನೋಡಿ, ಹೀಗೆ ಮಾಡುವಾಗ ನಾವು ಕಟ್ ಆಗಬೇಕು. ಆಗಿದೆ, ಆಗ್ತಾ ಬಂದಿದೆ. ಹೌದು. ಸೊ ಈ ಒಂದು ವೆಜಿಟೇಬಲ್ ಅಲ್ಲಿ ಓನ್ಲಿ ಸಿಪ್ಪೆ ತೆಗಿಲಿಕ್ಕಿರುವಂತದ್ದು ಅಲ್ಲ? ಸಿಪ್ಪೆ ತೆಗಿಲಿಕ್ಕೆ ಇದೆ. ಅದೇ ಸಿಪ್ಪೆ ತೆಗಿಲಿಕ್ಕಿರುವಂತದ್ದು, ಆದ್ರೆ ಅದರ ಸೀಡ್ ಅದು ಇದೆಲ್ಲ ಏನು ತೆಗಿಲಿಕ್ಕಿಲ್ಲ, ಡೈರೆಕ್ಟ್. ಹೌದು, ಡೈರೆಕ್ಟ್. ಓಕೆ.
ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಸ್ವಲ್ಪ ಉಪ್ಪು ಇದಕ್ಕೆ ಹಾಕ್ತಾ ಇದ್ದೇನೆ. ಓಕೆ, ಮಸಾಲಕ್ಕೆ. ಹೌದು. ಇದು ಆಗ್ತಾ ಬಂದಿದೆ ಈಗ ನೋಡಿ, ಸೈಡ್ ಅಲ್ಲಿ ಎಣ್ಣೆ ಬಿಟ್ಟು ಸ್ವಲ್ಪ ತಿಕ್ಕಾಗಿದೆ ಅಲ್ವಾ? ಹೌದು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ಅಂದ್ರೆ ನೀರು ಹಾಕ್ಬೇಕಾ? ಹೌದು ಹೌದು. ಹಾಕ್ಲಿಯಾ? ಸ್ವಲ್ಪ ಹಾಕಿ. ಸರ್, ಇನ್ನು ಸ್ವಲ್ಪ ಹಾಕ್ಬೋದಾ? ಸರಿ ಸರ್. ಒಂದು ಕುದಿ ಬಂದ್ಮೇಲೆ ಅದಕ್ಕೆ ಹಾಕುವ. ಓಕೆ, ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಆಯ್ತು. ಇದು ಕುದಿ ಬಂತಲ್ಲ, ಆಫ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇದನ್ನ ಅದಕ್ಕೆ ಹಾಕೋಣ, ಅದನ್ನ ಇದಕ್ಕೆ ಹಾಕೋಣ, ಹೇಗೆ ಸಹ ಮಾಡ್ಬೋದು. ಸೊ ಇದನ್ನ ಅದಕ್ಕೆ ಹಾಕುವಲ್ಲ? ಹಾಕು. ಓಕೆ, ಸೊ ಇದು ಆಫ್ ಮಾಡ್ತೇನೆ. ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಸೊ ಇದು ಪಕ್ಕಾ ನಾರ್ತ್ ಇಂಡಿಯನ್ ತರನೇ ಕಾಣುತ್ತೆ. ನಾರ್ತ್ ಇಂಡಿಯನ್ ಅವ್ರದ್ದು ಯಾವಾಗ್ಲೂ ಹೀಗೇನೆ ಅಲ್ವಾ? ಈ ನಾನ್, ಚಪಾತಿ, ರೋಟಿ ಅದ್ರ ಜೊತೆ ಎಲ್ಲ ಇದೆಲ್ಲ ಪರ್ಫೆಕ್ಟ್ ಕಾಂಬಿನೇಷನ್ ಅಲ್ವಾ? ಪರೋಟ, ರೈಸ್ ಜೊತೆನು ಸೈಡ್ ಡಿಶ್ ಆಗಿ ತಗೊಳ್ಬೋದಲ್ವಾ? ಆಯ್ತಲ್ವಾ? ಆಯ್ತು. ಓಕೆ, ಗ್ಯಾಸ್ ಆಫ್ ಮಾಡುದಾ? ಮಾಡಿ. ಓಕೆ, ಸರ್ವ್ ಮಾಡ್ಕೊಡೋಣ ಮಾಡುವ. ಎಸ್, ನೀವು ಚಪಾತಿ ಬೇರೆ ತಂದಿದ್ದೀರಾ? ಹೌದು. ಓಕೆ, ಇದು ಜಾಸ್ತಿ ಬೇಯಬಾರ್ದು, ಸ್ವಲ್ಪ ಕ್ರಂಚಿ ಇರಬೇಕು. ಹೌದಾ? ಹೌದು. ಸರಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಓಕೆ, ರೆಡಿ ಅಲ್ವಾ? ರೆಡಿ. ಎಸ್, ಏನು ಹೆಸರು ಹೇಳಿದ್ರಿ ಇದ್ರದ್ದು? ಟಿಂಡಾ ಟೊಮೆಟೊ ಮಸಾಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಟಿಂಡಾ ಟೊಮ್ಯಾಟೊ ಮಸಾಲ, ವಾವ್. ಸೊ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಟಿಂಡಾ ಟೊಮ್ಯಾಟೊ ಮಸಾಲ ಅಂತ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ನಾನು ನೋಡಬೇಕು, ಬಟ್ ನನಗನ್ನಿಸುತ್ತೆ ನಾರ್ತ್ ಇಂಡಿಯನ್ ಆ್ಯಸ್ ರೇರ್ ಆಗಿ ಯಾವಾಗಲೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ನೋಡ್ಕೊಂಡೆ. ಟಿಂಡಾ ಟೊಮ್ಯಾಟೊ ಮಸಾಲ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಹಿಂಗು, ಅರುಣ ಅರಿಶಿನ ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಸಣ್ಣ ಸೋರೆಕಾಯಿಯ ಹೋಳು ಅಥವಾ ಟಿಂಡಾವನ್ನು ಹುರಿದು ಸ್ವಲ್ಪ ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ಟೊಮ್ಯಾಟೊ, ಹಸಿಮೆಣಸು ಹಾಗೂ ಶುಂಠಿಯನ್ನು ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಸೋಂಪು, ಅರುಣ ಅರಿಶಿನ ಪುಡಿ, ಹಿಂಗು ಹಾಕಿ ಒಗ್ಗರಣೆ ಮಾಡಿಕೊಂಡು ಅರುಣ ಧನಿಯಾ ಪುಡಿ, ರುಬ್ಬಿದ ಟೊಮ್ಯಾಟೊ ಮಿಶ್ರಣ, ಅರುಣ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಸ್ವಲ್ಪ ನೀರು ಹಾಕಿ ಕುದಿಸಿ. ಆ ಬಳಿಕ ಬೇಯಿಸಿದ ಸೋರೆಕಾಯಿಯನ್ನು ಸೇರಿಸಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಚೆನ್ನಾಗಿ ಬೆರೆಸಿ 1-2 ನಿಮಿಷ ಕುದಿಸಿ. ಈಗ ಟಿಂಡಾ ಟೊಮ್ಯಾಟೊ ಮಸಾಲ ಚಪಾತಿಯೊಂದಿಗೆ ಸವಿಯಲು ಬಲು ರುಚಿ. ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಂದ್ರಿ. ಸೊ ನೆಕ್ಸ್ಟ್ ಒಂದು ಚೆನ್ನಾಗಿರೋ ಹೆಸರು ಹೇಳಿದ್ದಾರೆ. ಸೊ ಪಾವ್ ಬಜಿ ಥರನೇ ದಬೇಲಿ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು, ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಎಲ್ಲವೂ ನಾವು ರೆಡಿ ಮಾಡಿಕೊಳ್ಳಿ ಇಡಬೇಕು. ಸೊ ಅಷ್ಟರ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಕಾಮತ್ ಟೀ, ಲಲಿತಾ ಜುವೆಲ್ಲರ್ಸ್, ಚಿತ್ರಕೂಟ ಶಿಶು ಪೋಷಕ, ನ್ಯಾಚುರಲ್ ಫುಡ್. ಎಸ್ ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಗಿದೆ, ಟೇಸ್ಟಿಂಗ್ ಮಾತ್ರ ಇನ್ನೂ ಬಾಕಿ ಇದೆ. ಬಟ್ ಅದರ ಜೊತೆಗೆ ಪಾವ್ ಭಾಜಿ ಅಂತ ಎಲ್ರಿಗೂ ಇಷ್ಟ ಇರುತ್ತೆ. ಬಟ್ ಈ ಪಾವ್ ಭಾಜಿ ಸ್ಟೈಲಲ್ಲೇ ಬೇರೊಂದು ರೀತಿಯಲ್ಲಿ ಮಾಡಿದ್ರೆ ಬೇರೆನೇ ಒಂದು ರೆಸಿಪಿ ಸಿಮಿಲರ್ ಟು ಪಾವ್ ಭಾಜಿ ಯಾವ ರೀತಿ ಇರುತ್ತೆ, ದಟ್ಸ್ ವಾಟ್ ದಬೇಲಿ ಅಂತ ಹೇಳಿ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಬನ್ನಿ. ಓಕೆ ಮೇಡಮ್, ಸೊ ಪಾವ್ ಭಾಜಿ ತಿನ್ನುವ ಟೈಮ್ ಬಂದಿದೆ ಅಂತ ಕಾಣುತ್ತೆ. ವಡಾಪಾವ್ ತರ, ಪಾವ್ ಭಾಜಿಗಿಂತ ವಡಾಪಾವ್ ತರ ಪಾವ್ ಒಳಗೆ ಸ್ಟಫ್ ಮಾಡೋದು. ಸೊ ದಬೇಲಿ ಮೀನ್ಸ್ ಅದನ್ನು ಸ್ಟಫ್ ಅಲ್ವಾ? ಕರೆಕ್ಟ್. ಸೊ ಯಾವ ರೀತಿ ಮಾಡ್ಕೊಳ್ಳೋದು, ಸ್ಟಾರ್ಟ್ ಮಾಡುವ? ಸ್ಟಾರ್ಟ್. ನನಗೆ ಕಡಾಯಿ ಕೊಡಿ. ಹಾ, ಓಕೆ. ಫಸ್ಟಿಗೆ ದಬೇಲಿ ಮಸಾಲ ಅಂತ ಶಾಪಲ್ಲೂ ಸಿಗತ್ತೆ, ನಮ್ಮ ಅರುಣ ಮಸಾಲಲ್ಲೂ ಸಿಗ್ಬಹುದು. ಸಿಗುತ್ತೆ, ಹೌದು, ರೆಡಿ ಮಸಾಲ ಸಿಗತ್ತೆ. ಈಗ ನಾನು ಇಲ್ಲಿ ರುಬ್ಬಿ ಮಾಡ್ತಾ ಇದ್ದೇನೆ. ಈಗ ಡ್ರೈ ಫ್ರೈ ಮಾಡುವ. ಓಕೆ. ಸೊ ಇದು ನಾವೀಗ ಮಸಾಲ ಮಾಡ್ಕೊಳ್ಳೋದು. ಹೌದು ಓಕೆ. ಹೌದು, ಪೌಡರ್.
ಇದು 1 ಸ್ಪೂನು ಕೊತ್ತಂಬರಿ ಹಾಕ್ತೇನೆ. ಓಕೆ. ಒಂದು ಅರ್ಧ ಸ್ಪೂನು ಜೀರಿಗೆ. ಓಕೆ. ಮತ್ತು ಒಂದು ಚಕ್ಕೆ, ಒಂದಿಷ್ಟು ದೊಡ್ಡ ತುಂಡು ಚಕ್ಕೆ. ಓಕೆ. ಮತ್ತು ಒಂದು 4 ಲವಂಗ. ಓಕೆ. 4 ಲವಂಗ, ಒಂದು 4 ಕರಿಮೆಣಸು. ಓಕೆ. ಬ್ಲ್ಯಾಕ್ ಪೆಪ್ಪರ್. ಹೌದು, ಬ್ಲ್ಯಾಕ್ ಪೆಪ್ಪರ್ 4 ಹಾಕ್ತೇನೆ. ಒಂದು 3 ಇದು ಬ್ಯಾಡಗಿ ಮೆಣಸು, ಉದ್ದ ಮೆಣಸು. ಓಕೆ. ಓಕೆ, ಇಷ್ಟನ್ನು ಹಾಕಿ ಫ್ರೈ ಮಾಡೋದು. ಮಾಡೋದಾ? ಹೌದು. ಓಕೆ. ಇಷ್ಟೇ ಡ್ರೈ ಎಣ್ಣೆ ಎಲ್ಲ ಏನು ಹಾಕಲಿಲ್ಲ? ಇಲ್ಲ. ಓಕೆ. ಸೊ ಇದು ಪೌಡರ್ ಮಾಡ್ಕೊಳ್ಳಿಕ್ಕೆ. ಹೌದು, ಪೌಡರ್ ಓಕೆ. ಮಾಡ್ಕೊಳ್ಳಿ. ಓಕೆ. ಮತ್ತೆ ಇದಕ್ಕೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎಲ್ಲ ಬೇಕು. ಈ ಚಾಟಿಗೆ ಮಾಡ್ತೇವಲ್ಲ ನಾವು, ಚಾಟ್, ಪಾನಿಪುರಿ, ಮಸಾಲ ಪುರಿಗೆಲ್ಲ ಮಾಡುವಾಗ ನಿಮ್ಗೆ ಆ ಚಟ್ನಿ ಉಳಿದ್ರೆ ಇದು ಮಾಡ್ಬೋದು ಈಸಿಲಿ. ಓಕೆ. ಚಟ್ನಿ ಉಳಿತದಲ್ವಾ ಜಾಸ್ತಿ. ಹೌದು. ಆಗಿದೆ, ಸ್ವಲ್ಪ ಸ್ಮೆಲ್ ಬರ್ತಾ ಉಂಟಲ್ವಾ? ಹೌದು, ಸ್ವಲ್ಪ ರೋಸ್ಟೆಡ್ ಆಗಿರುವಂತಹ ಸ್ಮೆಲ್ ಬರುತ್ತೆ. ಸಾಕಾ? ಸಾಕು. ಆಫ್ ಮಾಡ್ಲಿಯಾ? ಸ್ವಲ್ಪ ಆರ್ಲಿ. ಸೊ ಇದನ್ನ ಫಸ್ಟ್ ಹುಡಿಗೆ ಮಾಡ್ಬೇಕು. ಹೌದು, ಇದು ಪೌಡರ್ ಮಾಡಬೇಕು. ಇದು ನಾನು ಚಟ್ನಿ ಮಾಡಿಕೊಂಡು ಬಂದಿದ್ದೇನೆ, ಟೈಮು ತುಂಬಾ ಸಾಕಾಗೋದಿಲ್ಲ ಹೇಳಿ. ಇದು ಡೇಟ್ಸ್, ಖರ್ಜೂರ ಮತ್ತೆ ಹುಣಸೆ ಹಣ್ಣು. ಸ್ವಲ್ಪ ನೀರಲ್ಲಿ ಒಂದು 1/2 hour ಹಾಕಿ ಇಡಬೇಕು, ಒಂದು ಸ್ವಲ್ಪ ನೀರಲ್ಲಿ. ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಬ್ಬಬೇಕು. ಇದು ಸ್ವೀಟ್ ಚಟ್ನಿ, ಇದು ಎಲ್ಲ ಚಾಟಿಗೆ ಯೂಸ್ ಮಾಡ್ಬೋದು. ಮತ್ತೆ ಇದು ಖಾರ ಚಟ್ನಿ, ಇದು ಬ್ಯಾಡಗಿ ಮೆಣಸು ಒಂದು ಅರ್ಧ ಗಂಟೆ ಉಗುರು ಬಿಸಿ ನೀರಲ್ಲಿ ಹಾಕಿ ಇಡಬೇಕು. ಇಲ್ಲ, ಖಾಲಿ ಹಾಕಿ ಇಟ್ಟು ಅರ್ಧ ಗಂಟೆ ಆದ್ಮೇಲೆ ಆ ಮೆಣಸಿನ ಜೊತೆ ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ರುಬ್ಬೇಕು. ಇದನ್ನು ವಡಪಾವಿಗೆ ಸಹ ಯೂಸ್ ಮಾಡಬಹುದು ಈ ಚಟ್ನಿಯನ್ನು, ರೆಡ್ ಚಟ್ನಿಯನ್ನು. ಹೌದು, ಈ ಚಟ್ನಿಗಳೆಲ್ಲ ಇಂಪಾರ್ಟೆಂಟ್ ಈ ಚಾಟ್ ಅಲ್ಲಿ. ಇದು ಮಾಡಿ ನೀವು ಫ್ರೀಜರ್ ಅಲ್ಲಿ ಇಟ್ಟೆ 1 month ಏನಾಗಲ್ಲ. ಒಂದು ತಿಂಗಳು. ಓಕೆ. ಮನ್ಸಾಗದಲ್ಲ ಇದೆಲ್ಲ ಮಾಡಬಹುದು. ಮಾಡ್ಬೇಕಾದ್ರೆ 1-2 ಗಂಟೆ ಮೊದಲು ತೆಗೆದು ಹೊರಗೆ ಇಡಬೇಕು. ಅದು ಗಟ್ಟಿಯಾಗಿರ್ತದಲ್ಲ, ಫ್ರೀಜರ್ ಅಲ್ಲಿ ಫ್ರೀಸ್ ಆಗಿರ್ತದೆ. ಹಾಕೋದಾ ಇದಕ್ಕೆ? ಹಾಕಿ. ಸೊ ಇದು ಮೆಣಸು ಫಸ್ಟ್ ಹಾಕುವ. ಇದು ಪೌಡರ್, ಹಾಗಾದ್ರೆ ನೀರಿಲ್ಲ? ಇಲ್ಲ, ಏನಿಲ್ಲ. ಓಕೆ. ಎಸ್, ಪೌಡರ್ ಆಯ್ತು. ಹೌದು. ನೆಕ್ಸ್ಟ್ ಈಗ ನಾವು ಸ್ಟಫಿಂಗ್ ರೆಡಿ ಮಾಡುವ. ಬಾಣಲಿ ಬೇಕು. ಇಡುದಾ? ಹಾ. ಓಕೆ. ಸ್ವಲ್ಪ ಬೆಣ್ಣೆ ಹಾಕ್ತೀನಿ. ಓಕೆ. ಸ್ವಲ್ಪ ಎಣ್ಣೆನೂ ಹಾಕಿ. ಓಕೆ. ಹಾಕ್ಲಿಯಾ? ಹಾಕಿ. ಸೊ ಬೆಣ್ಣೆ ಜೊತೆಗೆ ನಮ್ಮ ಸನ್ ಪ್ರೀಮಿಯಂ ಎಣ್ಣೆ ಸಾಕು. ಫಸ್ಟಿಗೆ ಈ ಡಬ್ಬೇಲಿ ಪೌಡ್ರ್ ಮಾಡಿದ್ವಲ್ವ ನಾವೀಗ, ಡ್ರೈ ರೋಸ್ಟ್ ಮಾಡಿದ್ವಲ್ವಾ, ಈ 1 ಸ್ಪೂನ್ ಈ ಪೌಡ್ರ್ ಹಾಕಿ. 1 ಸ್ಪೂನ್ ಸಾಕು? 1 ಸ್ಪೂನ್ ಇಲ್ಲ, 2 ಸ್ಪೂನ್. 2 ಸ್ಪೂನ್ ಹಾಕು. ಇದಕ್ಕೆ ಈ ಸ್ವೀಟ್ ಚಟ್ನಿ 1 ಸ್ಪೂನ್ ಹಾಕ್ತೇನೆ. ಓಕೆ. ಖರ್ಜೂರ ಮತ್ತು ಹುಳಿದ್ದು. ಹೌದು, ಹೌದು. ಓಕೆ. ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಹಾಕಿ ಸಾಕು. ಇನ್ನೂ ಬೇಕು ಸ್ವಲ್ಪ ಸಾಕು. ಇದು ಬಿಸಿಯಾಗಿದೆ ಅಲ್ವಾ, ಸ್ವಲ್ಪ ಜೀರಾ ಹಾಕಬೇಕು. ಓಕೆ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ. ಇದೀಗ ನಾವು ಒಳಗಿದು ಸ್ಟಫಿಂಗ್ ಅಲ್ವಾ? ಹೌದು, ಸ್ಟಫಿಂಗ್ ರೆಡಿ ಮಾಡು. ಅದು ಸಿಡಿಯುವ ತನಕ ಇಲ್ಲಿ ನಾನು ಪೊಟ್ಯಾಟೊ ಮ್ಯಾಶ್ ಮಾಡ್ತೇನೆ. ಓಕೆ. ಇದನ್ನು ಮ್ಯಾಶ್ ಮಾಡಲಿಕ್ಕೆ. ಸೊ ಅದು ಬೇಯಿಸಿದ್ದು? ಹೌದು, ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಓಕೆ. ಇದು ಆದ್ರೆ ಇದನ್ನು ಹಾಕುವ, ಅದಕ್ಕೆ ಮಸಾಲೆ ಹಾಕುದಾ? ಹೌದು, ಹಾಕಿ. ಇದೆಲ್ಲ ಹಾಕ್ಲಿಯಾ? ಹೌದು, ಎಲ್ಲ ಹಾಕಿ. ಓಕೆ. ಫಸ್ಟ್ ಈ ಮಸಾಲ ಫ್ರೈ ಆಗೋದು? ಹೌದು. ಓಕೆ. ಅದಕ್ಕೆ ಈ ಪೊಟ್ಯಾಟೊ ಹಾಕುದು. ಓಕೆ. ಸೊ ಈ ಮ್ಯಾಶ್ ಮಾಡಿದ ಪೊಟ್ಯಾಟೊ ಹಾಕಿ ಬಿಡುದು? ಸರಿ ಆಗಬೇಕು. ಕೆಲವು ಪೊಟ್ಯಾಟೊ ಸ್ವಲ್ಪ ಗಟ್ಟಿ ಇರುತ್ತೆ. ಹೌದು. ಹೌದು.
ಸೊ ಇದು ನಾವು ಸ್ಟಫ್ ಏನ್ ರೆಡಿ ಮಾಡ್ತೇವೆ ಇದು ಪಾವ್ ಜೊತೆಗೆ ಅಲ್ದಿದ್ರು ಕೂಡ ಚಪಾತಿ ಅದರ ಜೊತೆಗೆ ಎಲ್ಲ ಕೂಡ ಸ್ಟಫ್ ಮಾಡಬಹುದು ಅಲ್ವಾ? ಮಾಡ್ಬೋದು. ಸ್ವಲ್ಪ ನೀರು ಹಾಕಿ ಅದು ನೀರು ಹಾಕೋದಾ? ಹಾಕ್ಲಿಯಾ? ಹಾಕಿ. ಆಗ ಸ್ವಲ್ಪ ಬ್ಲೆಂಡ್ ಸರಿ ಹೌದು ಆಗುತ್ತೆ ಹೌದು ಅಲ್ವಾ? ಹೌದು. ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ. ಆಯ್ತು. ಓಕೆ. ಈಗ ಇದನ್ನ ಒಂದು ಪ್ಲೇಟಲ್ಲಿ ಹಾಕೋಣ. ಇದು ಆಫ್ ಮಾಡ್ಲಿಯಾ ಗ್ಯಾಸ್? ಮಾಡಿ. ಓಕೆ. ಸೊ ಇದು ಸಪರೇಟ್ ತಕೊಳ್ಳೋದು? ಹೌದು, ಹೀಗೆ ಸಪ್ರೇಟ್ ಇದನ್ನು ಪ್ಲೇಟಲ್ಲಿ ಹರಡಬೇಕು. ಓಕೆ. ಸೊ ಇದು ಜಾಸ್ತಿಯಾಗಿ ನಾವೀಗ ಹೊರಗಡೆ ಚಾಟ್ ತಿನ್ಲಿಕ್ಕೆ ಹೋದಾಗ ಒಂದು ದೊಡ್ಡ ಕಾವಲಿಯಲ್ಲಿ ಇಟ್ಟಿರ್ತಾರೆ, ಹೌದು. ಅದಾ? ಹೌದು ಅದೇ. ಹಾ. ಓಕೆ. ಅದು ಸಣ್ಣ ಬೆಂಕಿಯಲ್ಲಿ ಹೌದು, ಬಾಯ್ಲ್ ಆಗ್ತಾ ಇರುತ್ತೆ. ಹೌದು. ಈಗ ಇದರ ಮೇಲೆ ತೆಂಗಿನ ತುರಿ ಹಾಕಬೇಕು. ಓಕೆ. ಆಮೇಲೆ ಮತ್ತೆ ಈ ನೆಲಕಡಲೆ ಇದು ಸಾಲ್ಟೆಡ್ ಸಿಗ್ತದಲ್ವಾ? ಹೌದು. ಅಥವಾ ಮಸಾಲ ಇದ್ದದ್ದು Okay. ಅದು ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಓಕೆ. ಆಮೇಲೆ ಈ ದಾಳಿಂಬೆ. ದಾಳಿಂಬೆ. ಓಕೆ. ಪೊಮೊಗ್ರಾನೆಟ್. ಹೌದು, ಕೂದಲು ಉದ್ದ ಬರ್ಲಿಕ್ಕೆ ಬಾರಿ ಒಳ್ಳೇದಂತೆ ಇದು. ನಿಮ್ಗೆ ಒಳ್ಳೇದು. ಹೌದು, ಯಾಕಂತ ಜಡೆ ಹೇಳಿದ್ರೆ ಹಾಕ್ಬಹುದು. ಜಡೆ ಹಾಕುವಾಗ ನಂದು ಜಾಸ್ತಿ ಜನ ತುಂಬಾ ಜನ ಹೇಳಿದ್ರು ನೀವು ದಾಳಿಂಬೆ ತಿಂತೀರಾ ನಿಮ್ ಕೂದಲು ಉದ್ದ ಬಂದಿದೆ ಅಂತ ಹೇಳಿ. ಹಾಗೆ ದಾಳಿಂಬೆ ತಿಂದ್ರೆ ಕೂದಲು ಸ್ಟ್ರಾಂಗ್ ಆಗುತ್ತೆ. ಇವಾಗ ಈ ಪಾವ್ಗೆ ಸ್ಟಫಿಂಗ್ ಸ್ಟಾರ್ಟ್ ಮಾಡುವ. ಓಕೆ. ಓಕೆ. ಸೊ ಹೀಗೆ ಒಂದು ಈ ಪಾವ್ ತೆಗೆದು ಈ ತರ ವೈಟ್ ಇರ್ತಲ್ವಾ, ಇಲ್ಲಿ ಸ್ವಲ್ಪ ಕಟ್ ಮಾಡ್ಬೇಕು, ಹಾಫ್. ಓಕೆ. ಇಷ್ಟೇ, ಹಾಫ್ ಕಟ್ ಮಾಡ್ತೀರಲ್ಲ. ಆಮೇಲೆ ಇದು ಓಪನ್ ಮಾಡಿ ಫಸ್ಟಿಗೆ ಇದು ಸ್ವೀಟ್ ಚಟ್ನಿ ಹಾಕಬೇಕು. ಓಕೆ. ಓಕೆ. ಆಮೇಲೆ ಸ್ವಲ್ಪ ಖಾರ ಚಟ್ನಿ. ಖಾರ ಬೇಕಾದಾಗೆ, ನಿಮಗೆ ಜಾಸ್ತಿ ಖಾರ ಬೇಕಿದ್ರೆ ಜಾಸ್ತಿ. ಓಕೆ. ಓಕೆ. ಆಮೇಲೆ ಈ ಸ್ಟಫಿಂಗ್ ಪ್ರಿಪೇರ್ ಮಾಡಿದ್ದೇವಲ್ವಾ, ಹೌದು. ಇದನ್ನು ಇದರೊಳಗೆ ಹಾಕು. ಓಕೆ. ಸ್ವಲ್ಪ ಒಂದು ರೋ ಹಾಕಿ ಸ್ವಲ್ಪ ಆನಿಯನ್ ಹಾಕೋದು. ಇದೆಲ್ಲ ಒಳಗೆ ಸ್ಟಫ್ ಹೌದು ಹೌದು. ಮತ್ತೆ ಪುನಃ ಸ್ವಲ್ಪ ಇದನ್ನು ಹಾಕಿ ಇದನ್ನು ಒತ್ತಬೇಕು. ಓಕೆ. ಅದಕ್ಕೆ ದಬೇಲಿ, ದಬ್ಬಾನ. ದಬೇಲಿ ಅಂತ ಹೇಳೋದು, ಹೌದು ದಬ್ಬಾನ. ಹೌದು, ದಬ್ಬಾನ. ಹಾ ಹಾ. ಹೀಗೆ ಒತ್ತಿ ಇದನ್ನೆಲ್ಲ ಫಿಲ್ ಮಾಡಬೇಕು. ಓಕೆ. ಓಕೆ. ಹೀಗೆ ಈ ಥರ ಮಾಡಿ ಪ್ಲೇಟಲ್ಲಿ ಇಡೋಣ. ಮತ್ತೆ ಇದನ್ನು ತವಾ ಮಾಡಲಿಕ್ಕೆ ಇದು. ಓ, ಪುನಃ ಫ್ರೈ ಆಗಬೇಕು. ಹೌದು, ಸ್ವಲ್ಪ ಫ್ರೈ ಮಾಡಿ. ಸೂಪರ್. ಓಕೆ. ಸರ ಮಾಡಿ ಚಟ್ನಿ ಎಲ್ಲ ಹಾಕಿ ಇದೆಲ್ಲ ಸ್ಟಫ್ ಮಾಡೋದು. ಹೌದು ಹೌದು. ಓಕೆ. ಊಟ ಮಾಡ್ಬೇಕಂತ ಇಲ್ಲ ಇದು ತಿಂದ್ರೆ. ಹೌದು, ಇದು ಅಂದ್ರೆ full- ಅಷ್ಟು ಹೆವಿ full ಇದೆ. ಆಗ್ತದೆ. ಹೌದು ಎಲ್ಲ ಇದೆ ಅದರಲ್ಲಿ. ಹೌದು. ದಾಳಿಂಬೆಯ ಜ್ಯೂಸಿ ಸ್ವೀಟ್ನೆಸ್ ಎಲ್ಲವೂ ಅದರ ಜೊತೆ ವಿತ್ ಮಸಾಲಾ ಪೊಟ್ಯಾಟೊ, ಪುನಃ ಕ್ರಂಚಿಯಾಗಿ ನೆಲಗಡಲೆ, ಅದ್ರ ಜೊತೆಗೆ ಮತ್ತೆ ಬೆಣ್ಣೆ ಮಿಕ್ಸ್ ಆಗಿ ಫ್ರೈ ಆದಾಗ ಸಕ್ಕತ್ತಾಗಿರುತ್ತೆ. ಆಯ್ತು, ಸ್ಟಫಿಂಗ್ ಆಯ್ತು. ನೀವು ತವಾ ಇಡಿ. ತವಾ ಇಡ್ಲ್ಯಾ? ತವಾ ಇಡಿ. ಎಣ್ಣೆ ಬೇಕು ಇದಕ್ಕೆ? ಇದಕ್ಕೆ ಬೆಣ್ಣೆ. ಬೆಣ್ಣೆ. ಓಕೆ, ಕರೆಕ್ಟ್. ಅದಂದ್ರೆ ಅದರದೊಂದು ಟೇಸ್ಟ್ ಇರುತ್ತಲ್ವಾ, ಟೇಸ್ಟ್ ಬೇರೆನೇ ಇರುತ್ತೆ. ಹೌದು. ಇದು ತುಂಬಾ ಫ್ರೈ ಮಾಡ್ಲಿಕ್ಕಿಲ್ಲ, ಸ್ವಲ್ಪ. ಈ ಸೇವಲ್ಲಿ ಅದು ಫ್ರೈ ಮಾಡಿ ಅದರಲ್ಲಿ ರೋಲ್ ಮಾಡ್ಲಿಕ್ಕಿದೆ. ಓ, ಇನ್ನೂ ಚೆನ್ನಾಗಿ ಬರ್ಬೋದು. ಹೌದು. ನಾನ್ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ. ಹೌದಾ? ಈ ಸ್ಟ್ರೀಟ್ ಫುಡ್ ಗಳದ್ದೇ ನೋಡ್ತಾ ಇರುವಾಗ ಈ ತರ ಒಂದು ಇತ್ತು. ಓಕೆ. ಸೊ ನಂದೊಂದು ಡಿಸೈರ್ ಫುಲ್ಫಿಲ್ ಆದಾಗೆ ಆಯ್ತು. ಆಯ್ತಲ್ಲ? ಕಣ್ಣಲ್ಲಿ ನೋಡಿದ್ದನ್ನು ತಿನ್ನುವ ಭಾಗ್ಯ ಬಂತು. ಓಕೆ. ಸಾಕು, ಗ್ಯಾಸ್ ಆಫ್. ಸಾಕಾ? ಸಾಕು. ಸ್ವಲ್ಪ ರೋಸ್ಟ್ ಆದ್ರೆ ಹೌದು, ಸಾಕು. ಸ್ವಲ್ಪ. ಓಕೆ, ಡನ್. ಹೌದು. ಇನ್ನು ಸ್ವಲ್ಪ ಬಿಸಿ ಇದೆ. ಈ ತರ ತೆಗೆದ ಮೇಲೆ ಹೀಗೆ ಅದಕ್ಕೊಂದು ಇನ್ನು ಸ್ವಲ್ಪ ಅಲಂಕಾರ ತರ ಸ್ಟಫ್ ಹೌದು ಮಾಡೋದು. ನೋಡಿ, ವೆರಿ ಇವಾಗ ನೈಸ್. ಇದು ನೋಡುವಾಗ ಚಂದ ಕಾಣುತ್ತಲ್ವಾ, ಹೇಗೆ ತಿಂದು ಬಿಡುವ ಅಂತ ಅನಿಸುತ್ತೆ ಹಾಗೆ. ಹಾಗೆ. ಓಕೆ.
ಬಟ್ ರಿಯಲಿ ಇಟ್ಸ್ ಲುಕ್ ವೈಸ್ ತುಂಬಾ ಹೆವಿ ಕಾಣುತ್ತೆ. ಅಲ್ಲ, ಇದು ತಿಂದಾಗಲೂ ಹೆವಿನೇ. Heavyನೇ, ಲುಕ್ ವೈಸ್ ಮಾತ್ರ ಅಲ್ಲ, ನೀವು ತಿಂದ್ರೂ ಹಾಗೆ ಹೆವಿನೇ ಇದೆ. ಓಕೆ, ಈಗ ಸರ್ವ್ ಮಾಡುವ. ಸರಿ, ದಾಬೇಲಿ ರೆಡಿ. ಸೂಪರ್, ವಾವ್, ತುಂಬಾ ಚೆನ್ನಾಗಿದೆ. ನೋಡ್ಲಿಕ್ಕಂತೂ ಇನ್ನೂ ಸೂಪರ್ ಆಗಿ ಕಾಣ್ತಾ ಇದೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸ್ಟ್ರೀಟ್ ಫುಡ್ ಲವರ್ಸ್ ಇರ್ತೀರ, ಎಲ್ಲರೂ ಕೂಡ ಒಮ್ಮೆ ಆದರೂ ಟೇಸ್ಟ್ ನೋಡುವಂತಹ ಒಂದು ಆಸೆ ಇರುತ್ತೆ. ಸೊ ದಬೇಲಿ ಥರ ಅಲ್ಲ, ದಬೇಲಿನೇ ಮಾಡಿಕೊಟ್ಟಿದ್ದಾರೆ. ಸೂಪರ್ ಆಗಿದೆ, ನೋಡ್ಲಿಕ್ಕಂತೂ ಬಹಳ ಅಟ್ರಾಕ್ಟಿವ್ ಮಾಡ್ತಾ ಇದೆ. ಸೊ ಮಾಡ್ಕೊಳ್ಳೋ ವಿಧಾನ ಹೇಗಂತ ದಿಢೀರ್ ನೋಡ್ಕೊಂಡು ಬನ್ನಿ. ದಬೇಲಿ ತಯಾರಿಸೋ ವಿಧಾನ: ಮೊದಲು 1 ಚಮಚ ಧನಿಯಾ, ಅರ್ಧ ಚಮಚದಷ್ಟು ಜೀರಿಗೆ, ಚಕ್ಕೆ, ಲವಂಗ, ಕರಿಮೆಣಸು, 3 ರಿಂದ 4 ಒಣಮೆಣಸು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಬೆಣ್ಣೆ ಹಾಗೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿ ಮಾಡಿಕೊಂಡು ಜೀರಿಗೆ ಹಾಕಿ ತಯಾರಿಸಿದ ಪುಡಿಗೆ ಟೊಮ್ಯಾಟೊ ಕೆಚಪ್ ಹಾಕಿ ಕಲಸಿಕೊಂಡು ಸೇರಿಸಿ. ಆನಂತರ ಬೇಯಿಸಿ ಕಿವುಚಿದ ಆಲೂಗಡ್ಡೆ ಹಾಕಿ ಹುರಿದು ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಬಳಿಕ ಒಂದು ತಟ್ಟೆಗೆ ಹರಡಿ ಮೇಲಿನಿಂದ ತೆಂಗಿನ ತುರಿ, ಶೇಂಗಾ ಬೀಜ, ಕೊತ್ತಂಬರಿ ಸೊಪ್ಪು, ದಾಳಿಂಬೆಯನ್ನು ಹರಡಿ. ಆ ಬಳಿಕ ಪಾವನ್ನು ಮಧ್ಯದಲ್ಲಿ ತುಂಡು ಮಾಡಿ ಸ್ವೀಟ್ ಚಟ್ನಿ ಹಾಗೂ ಖಾರ ಚಟ್ನಿಯನ್ನು ಹರಡಿ ಮೇಲಿನಿಂದ ತಯಾರಿಸಿದ ಮಸಾಲೆ, ಹೆಚ್ಚಿದ ಈರುಳ್ಳಿ ಮತ್ತು ಪುನಃ ಮಸಾಲೆಯನ್ನು ಹಾಕಿ ಸುತ್ತಲೂ ತುಂಬಿ ಒತ್ತಿಕೊಳ್ಳಿ. ಕೊನೆಯಲ್ಲಿ ತವಾದ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ಮಸಾಲೆ ತುಂಬಿದ ಪಾವನ್ನು ಕಾಯಿಸಿ ಖಾರ ಶೇವಿಗೆಯಲ್ಲಿ ಹೊರಳಿಸಿ. ಈಗ ಬಿಸಿ ಬಿಸಿ ಚಾಟ್ ದಬೇಲಿ ತಯಾರು. ಎಸ್ ಮೇಡಮ್, ಸೊ ನಮ್ದು 2 ರೆಸಿಪಿ ವೆಯ್ಟ್ ಮಾಡಿಸ್ತಾ ಇದೆ, ಟೇಸ್ಟ್ ನೋಡುವ ಅಂತ ಅನಿಸ್ತಾ ಇದೆ. 2 ಅಟ್ರಾಕ್ಟಿವ್. ಓಕೆ, ಸೊ ಫಸ್ಟ್ ತಿಂಡ ಮಸಾಲ ಅಲ್ವಾ? ಎಸ್, ನೋಡುವ ಟೇಸ್ಟ್ ತಗೊಳ್ಳಿ ಮೇಡಮ್. ಓಕೆ, ಇದು ಚಪಾತಿ ಜೊತೆ ಹೇಗೆ ತಿಂತೀರಾ? ಫಸ್ಟ್ ನಾನು ಇದು ಮಸಾಲ ಹೇಗಾಗಿದೆ ನೋಡಿ. ವಾವ್, ಸೋರೆಕಾಯಿ ಥರನೇ ಆಗತ್ತಾ? ಸ್ವಲ್ಪ ಚೇಂಜಸ್ ಇದೆ. ಪರವಾಗಿಲ್ಲ, ತಿನ್ಬೋದಲ್ಲ? ತಿನ್ಬೋದು. ಸ್ವಲ್ಪ ಅಂತ ಅಲ್ಲ, ತುಂಬಾ ಚೇಂಜಸ್ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿನ ಸೋರೆಕಾಯಿ ಮತ್ತೆ ಇದು ಸೋರೆಕಾಯಿಯ ಟೇಸ್ಟ್ ಏನೋ ಬೇರೆನೇ ಒಂದು ವೆಜಿಟೇಬಲ್ ತಿಂದಾಗ ಅಲ್ವಾ? ಸೊ ನೀವ್ ಹೇಳೋದಾದ್ರೆ ಚಪಾತಿ ತರ ಚೆನ್ನಾಗಿರ್ಬೋದು ಅಂತ ಹೇಳಿ, ಚಪಾತಿ ಜೊತೆ ಅಲ್ವಾ? ಸೊ ಇದು ಟಿಂಡ ಅಂತ ಹೇಳಿದ್ರೆ ನಾರ್ತ್ ಇಂಡಿಯನ್ ಎಲ್ಲ ಫುಲ್ ಫೇಮಸ್ ಇರ್ಬೋದು ಅಲ್ವಾ? ಪಂಜಾಬೀಸ್ ಎಲ್ಲ ಜಾಸ್ತಿ ಮಾಡ್ತಾರೆ. ವೆರಿ ನೈಸ್. ಹೆಲ್ತ್ ವೈಸ್ ಒಳ್ಳೆ ವೆಜಿಟೇಬಲ್ ಅದು. ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವೆಜಿಟೇಬಲ್ ಸ್ವಲ್ಪ ಜ್ಯೂಸಿ ಇದೆ. ಹೌದು ಹೌದು. ಅದರ ಜೊತೆ ನಾವು ಪ್ರಿಪೇರ್ ಮಾಡಿದಂತ ಮಸಾಲ ಅದು ತಿಂದಾಗ ಬೈಟ್ ಮಾಡಿದಾಗ ವಿತ್ ಜ್ಯೂಸ್ ಮಸಾಲ ಏನೋ ಒಂದು ಬೇರೆನೇ ವೆಜಿಟೇಬಲ್ ಒಂದು ಟೇಸ್ಟ್ ಕೊಡುತ್ತೆ. ಸೊ ಚೆನ್ನಾಗಿದೆ. ಅಂಡ್ ಪಕ್ಕ ಉತ್ತರ ಭಾರತದ ಫುಡ್ ಅಂತ ಎದ್ದು ಗೊತ್ತಾಗುತ್ತೆ. ಬಹಳ ಚೆನ್ನಾಗಿದೆ. ಎಸ್, ನಾವು ಅಲ್ವಾ? ಓಕೆ, ತಕೊಳ್ಳಿ ಮೇಡಮ್. ನೀವು ಫುಲ್ ಇಟ್ಕೊಂಡೇ ತಿನ್ಬೇಕು. ಅದೇ ಇದು ನಂಗೆ ಅದೇ ಟೆನ್ಷನ್ ಆಗಿದೆ. ಇಷ್ಟು ಹೆವಿ ಆಗಿ ಮಾಡಿಕೊಟ್ಟಿದ್ದೀರಾ. ವಾ, ಇದು ಲುಕ್ ವೈಸ್ ಎಷ್ಟು ಚೆನ್ನಾಗಿದೆ. ಎಸ್, ತಗೊಳ್ಳಿ ಮೇಡಮ್. ಇದರ ಪ್ರತಿ ಒಂದು ಟೇಸ್ಟ್ ಫೀಲ್ ಮಾಡ್ತಾ ಇದ್ರೆ ಹೊಸ ಹೊಸ ಟೇಸ್ಟ್. ಒಂದ್ ಕಡೆಯಿಂದ ಸ್ವೀಟ್, ಒಂದ್ ಕಡೆಯಿಂದ ಸೋರ್, ಟ್ಯಾಂಗಿ, ಮತ್ತೆ ಅದಾದ ನಂತರ ಒಂದ್ ಕಡೆಯಿಂದ ಕ್ರಿಸ್ಪಿ, ಒಂದ್ ಕಡೆಯಿಂದ ದಾಳಿಂಬೆ, ಇನ್ನೊಂದ್ ಕಡೆಯಿಂದ ಪೊಟ್ಯಾಟೊ ಸ್ಮ್ಯಾಶ್ ಆಗಿ ಆ ಎಲ್ಲ ಮಸಾಲ ಜೊತೆ ಪ್ಲಸ್ ಆ ಒಂದು ಬಟರ್ ಎಲ್ಲದಕ್ಕೂ ಟೆಕ್ಸ್ಚರ್ ಕೊಡ್ತಾ ಇದೆ. ವಾವ್, ವೆರಿ ನೈಸ್, ಸೂಪರ್. ಒಂದ್ ತಿಂದ್ರೇನೆ ಹೊಟ್ಟೆ ಫುಲ್ ಅಂತ ಅನಿಸುತ್ತಲ್ವಾ? ವೆರಿ ನೈಸ್. ಸೊ ಅಂತೂ ನಾನು ಕಣ್ಣಾರೆ ನೋಡಿದ್ದನ್ನು ತಿನ್ನುವ ಒಂದು ಯೋಗ ಬಂತು. ವೆರಿ ನೈಸ್, ವೆರಿ ನೈಸ್. 2 ರೆಸಿಪೀಸ್ಗಳು ಸೂಪರ್ ಅಲ್ವಾ? ನಿಮ್ಗೆ ಹೇಗೆ ಅನಿಸ್ತು ಮೇಡಮ್? ನಮ್ಗೆ ಖುಷಿ ಆಯ್ತು. ನಮ್ಗೆ ಏನಾಗ್ಲಿ ಈ ತರ ನೆಕ್ಸ್ಟ್ ಏನಾದ್ರೂ ಸ್ಟ್ರೀಟ್ ಫುಡ್ ಇದೆ, ಐ ಆಮ್ ರೆಡಿ. ಓಕೆ. ಎಸ್, ನಿಮ್ಗೆ ಹೇಗೆ ಅನಿಸ್ತು? ನನಗೆ ಇಲ್ಲಿ ಬಂದು ಮಾಡ್ಲಿಕ್ಕೆ ಒಂಥರ ಖುಷಿ ಆಗತ್ತೆ. ಯಾವಾಗ
ಖುಷಿ ಬರ್ತಾ ಇರ್ತೇನಲ್ವಾ. Okay. ಹೌದು, ನನಗೆ ಒಂಥರ ಒಳ್ಳೆ ಮನೆಯಲ್ಲೇ ಮಾಡೋದು, ನಾವೇ ತಿನ್ನೋದು. ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕೂಡ. ಸೊ ಮೇಡಮ್, ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡುವ ಸೂಪರ್ ಆಯಿಲ್ ಇದು, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಸೊ ಗಿಫ್ಟ್ ಅಂತ ಅಲ್ಲ, ನಿಮಗೆ ವಿಟಮಿನ್ ಅನ್ನೇ ಗಿಫ್ಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಬರ್ತಾ ಇರಿ ಹೀಗೇನೆ. ಎಸ್, ಸೊ ಏನಪ್ಪ, ಒಂದು ಫುಡ್ಡಲ್ಲಿ ಈ ಥರ ಒಂದು ಚೇಂಜಸ್ ಮಾಡಿ ಇಷ್ಟೊಂದು ಖುಷಿ ಕೊಡುತ್ತೆ ಅಂತ ಹೇಳಿದರೆ ರಿಯಲಿ ಇಟ್ ಈಸ್ ವೆರಿ ನೈಸ್. ಯಾಕಂತ ಹೇಳಿದರೆ ನೋಡಿ, ಇದರಲ್ಲಿ ಇಷ್ಟೊಂದು ಸ್ಟಫ್ ಮಾಡಿ ಈ ಥರ ಮಾಡಿಕೊಟ್ಟಿದ್ರೆ ಇದನ್ನು ಬಿಡ್ಲಿಕ್ಕೇ ಮನಸ್ಸು ಬರ್ತಾ ಇಲ್ಲ. ಎಸ್, ಅಫ್ಕೋರ್ಸ್. ಸೊ ಮುಂದಿನ ಸಂಚಿಕೆಯಲ್ಲಿ ಏನಾದರೂ ಹೊಸತು ರೆಸಿಪಿ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಕೀಪ್ ವಾಚಿಂಗ್ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.